This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by Dance Warriors. Dance, dance, dance warriors. Dance, dance, dance warriors. Dance, dance, dance warriors. ನಮ್ಮ ಟಿವಿ ಅರ್ಪಿಸುವ ಅದ್ಭುತವಾದಂತಹ ಕಾರ್ಯಕ್ರಮ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3ನ ಹೊಸ ಸಂಚಿಕೆಗೆ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಪವರ್ಡ್ ಬೈ ಸ್ಪಾನ್ಸರ್ಸ್ ಅಮೃತ್ ನೋನಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಸೊ ಇಷ್ಟು ದಿವಸಗಳ ಕಾಲದಲ್ಲಿ ತುಂಬ ಪರ್ಫಾರ್ಮೆನ್ಸಸ್ ಆಯಿತು. ಪ್ರತಿ ಎಪಿಸೋಡ್ ಆದ್ಮೇಲೂ ನಮಗೆ ಅನ್ಸೋದು ಇನ್ನೂ ಏನೋ ಸ್ಪೆಷಲ್ ಇದೆ, ಇನ್ನೂ ಏನಾದರೂ ಬರ್ಬೋದು, ಸ್ಪೆಷಾಲಿಟಿ ಏನಿರ್ಬೋದು ಅನ್ನೋದೇ ಕ್ಯೂರಿಯಾಸಿಟಿ ನಮಗೆ. ಎಸ್, ಸೊ ಇವತ್ತಿನ ಎಪಿಸೋಡನ್ನು ಸ್ಟಾರ್ಟ್ ಮಾಡುವಂಥ ಹೊತ್ತು ನಾವು ರೆಡಿ ಇದ್ದೇವೆ. ಸೊ ಡ್ಯಾನ್ಸರ್ಸ್ ರೆಡಿ ಇದ್ದಾರೆ, ನಮ್ಮ ಜಡ್ಜಸ್ ರೆಡಿ ಇದ್ದಾರೆ, ಬಟ್ ಅವರನ್ನು ನಾವೀಗ ವೆಲ್ಕಮ್ ಮಾಡಬೇಕು. ಸೊ ನಮ್ಮ 3 ಜನ ತ್ರಿಮೂರ್ತಿಗಳು, ನಮ್ಮ ಜಡ್ಜಸ್ ಕಿಶೋರ್ ಸರ್, ಹಾಗೆಯೇ ಅನ್ವಿತಾ ಮ್ಯಾಮ್, ಹಾಗೆಯೇ ಸೂರಜ್ ಸರ್, ನಿಮ್ಗೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಆ್ಯಂಡ್ ಸುಸ್ವಾಗತ. ಹಾಗೆ ಸಂತೋಷ್ ರೈಸ್ ಮಿಲ್ಸ್, ಏರೋಡೈನಮಿಕ್ಸ್ ಅಕಾಡೆಮಿ, ಅದೇ ರೀತಿಯಾಗಿ ಯಮುನಾ ಆಶಾ ಸಿಟಿ ಆ್ಯಂಡ್ ಆಲ್ಸೋ ಭಾರ್ಗವ್ಸ್ ರೇಮಂಡ್ಸ್ ಗ್ರೂಮ್ಸ್ ಹೌಸ್, ಇವರು ಕೂಡ ನಮಗೆ ತುಂಬ ಸಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ನ ಹೇಳ್ತಾ ಈ ಎಪಿಸೋಡ್ನ ಮೊದಲ ಕಂಟೆಸ್ಟೆಂಟ್ನ ಕರೆಯುವಂಥ ಸಮಯ. ಸೊ ಮೊದಲ ಕಂಟೆಸ್ಟೆಂಟ್ ಯಾರು? ಡಿ ಡ್ಯಾನ್ಸ್ ಸ್ಟುಡಿಯೋ. ಇವರಂತೂ ಸಖತ್ತಾಗಿ ರೆಡಿ ಹಾಕೊಂಡು ನಿಂತಿದ್ದಾರೆ. ಸೊ ನಾವು ತಡ ಮಾಡೋದಿಲ್ಲ, ಹಾಗಾಗಿ ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಡಿ ಡ್ಯಾನ್ಸ್ ಸ್ಟುಡಿಯೋ. Cheers! ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. ಅಣ್ಣ ಮಸ್ತಪ್ಪಣ್ಣ, ಹೇಳಿ ಮಿಸ್ ನಂದಿನಿ, ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವಿಲ್ದೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ. ಅಂಕುಡೊಂಕು ಮೈ ನೋಡು, ಡಿಂಗ್ ಡಂಗ್ ಸ್ಟೈಲ್ ನೋಡು, ಅಂಕುಡೊಂಕು ಮೈ ನೋಡು, ಡಿಂಗ್ ಡಂಗ್ ಸ್ಟೈಲ್ ನೋಡು, ಪೈ ಹೊಳೆಯುವ, ಖಲ್ ಖಲ್ ಕುಣಿಯುವ, ಲಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲ ಹೋದೋ ಕುದುರೆಗೆ ಈಗ ಚಾಕಿನ.
ಇಲ್ಲ ಪಿಶಾಚಿ ಇಲ್ಲ ಇದ್ದರು ಇಲ್ಲಿಲ್ಲ ದೆವ್ವವಿಲ್ಲ ಕಪಾಲಿ ಇಲ್ಲ ಇದ್ದರು ಕಾಣಲ್ಲ ಅಂಜಿಕೆಯೇ ಬೇತಾಳ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಗಪ್ಪ ಪದ ಹಾಡು ಭ್ರಮೆಗಳ ಬಲೆಯಲ್ಲಿ ಬೀಳಬೇಡ ಬಿದ್ದು ಬೆವರಬೇಡ ಊಹೆಯ ಕೂಗನು ಕೇಳಬೇಡ ಕೇಳಿ ಕೊರಗಬೇಡ ಬಿಳಿಯ ಸೀರೆ ಹೆಣ್ಣಂತಾರೆ ತಿರುಗ ಮುರುಗ ಕಾಲಂತಾರೆ ಹುಣಸೆ ಮರ ಗೂಡಂತಾರೆ ಆಣಿ ಕೊಡೆದು ಬಾ ಅಂತಾರೆ ಅಳ್ಳ ಓಕೆ ಕತೆದಾದ ಪಂಡ ಎಂಕ್ ಮುಲ್ತುರ್ದು ಇಲ್ಲಾಗ ಪೋಡು ಪೋಲಿ ಆತ ಎಂಕ್ ಬೆದ್ರ ಮುಟ ಪೋಡು ರಾತ್ರಿ ದಾಲ ತೋಲೆ ತೊಂದರೆ ತೊಂದ್ರೆ ಇಜ್ಜಾತ ಬಿಡ್ಪ ಎಂಕಲ್ ಬಿಡ್ಪ ಬಿಡ್ಪಾರ ಶೋರ್ ಆತ ಪಂಡರ್ನ ಇಲ್ಲದೆ ಮುಟ್ಟಲ್ಲ ಬಿಡ್ಪ ವಾ ಎಸ್ ಓಕೆ ಬರೀ ಪೊರ್ಲುದೊಂಜಿ ಹಾರರ್ ಐದು ತೊಟ್ಟಿಗೊಂಜಿ ರೊಮ್ಯಾಂಟಿಕ್ ಲೇತಂಡ ರೋಲ್ಲೇರು ಹಾಯ್ ತಾನಗಿರ್ನ ಬುದರ್ದಾದೆ ಸುಹಾನ್ ಸುಹಾನ್ ಗೀತೆಲ್ಲೇ ಏಜಿಡೆ ಕುಲೇತ ಮಿತ್ತುಲ ಬಾತುಂಡು ಮಲ್ಲ ಏಜಾ ಅವು ನೇಪಾಳದ ಇಜ್ಜಿ ಹುಷಾರ್ ಮಲ್ಲೆಜ್ಜಿ ಆಪಂಡತೆ ನಡಪಂಡು ಸ್ಕೂಲ್ ಹುಡ್ಮಿನಿ ಇಚ್ಚಾ ಓಕೆ ಓಕೆ ಎನ್ನ ಕಮೆಂಟ್ಸ್ ಆಂಡೆ ನನ್ನ ಸೀದಾ ಜಡ್ಜಸ್ ನಚ್ಚಿಪೋಯಿ ಸೊ ನಮ್ಮ ಅನ್ವಿತಾ ಮ್ಯಾಮ್ ವೆಯ್ಟ್ ಮಲ್ತೊಂದುಲ್ಲೇರು ಕಮೆಂಟ್ಸ್ ಕೊರೆ ಪೋಡಿಗೆ ಆಂಡಮಿನಿ ಇಜ್ಜಿಜ್ಜಿ ನಾನು ಪನೊಂದತ್ತೆ ಕುಲಿತ ಮಿತ್ತು ಲವ್ ಆರೆ ಏಜಿಜ್ಜಿ ಆಪುನೇ ಕುಲಿತ ಮಿತ್ತು ಲವ್ ಇಟ್ ಈಸ್ ಮ್ಯಾಂಡೇಟ್ರಿ ಸೀರಿಯಸ್ಲಿ ಕೂಲೇನೆ ಬರ್ಪುನಿ ಲವ್ ಪಂಡ ಕೂಲೇನೆ ಬೊಕ್ಕದಾದ ಆಪುನಿ ಜೀವನ ಅದೋಗತಿ ಎನಿವೇಸ್ ಡಿ ಡ್ಯಾನ್ಸ್ ಸ್ಟುಡಿಯೋ ಎಸ್ ಮ್ಯಾಮ್ ಜಸ್ಟ್ ಫಾರ್ ದ ರಿಮೆಂಬರೆನ್ಸ್ ನೀವು ಇದರಲ್ಲಿ ಆಡಿಷನಲ್ಲಿ ಯಾವ ಪರ್ಫಾರ್ಮೆನ್ಸ್ ಮಾಡಿದ್ದು ಹಿಪ್ ಹಾಪ್ ಸಾಂಗ್ ಡೇಸಿ ಬಾಯ್ಸ್ ಮಿಕ್ಸರ್ ಚಮಕ್ ಚಲ್ಲು ಓಕೆ ಫೈನ್ ಸರಿ ವೆಲ್ ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ನಿಮ್ಮ ಕಾಸ್ಟ್ಯೂಮ್ ಬ್ಯೂಟಿಫುಲ್ ಎಲ್ಲ Thank you, ma'am. ರೀತಿಯಾದಂಥ ಒಂದು ರೆಟ್ರೋ ಕಾಸ್ಟ್ಯೂಮ್ಸ್ ನಿಮ್ಮೊಬ್ಬರೇ ಗ್ರೂಪ್ ಹಾಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ ಬೇರೆ ಯಾರಿಗೂ ಬಿಟ್ಕೊಡ್ದೇನೆ ಆ್ಯಂಡ್ ಸೌಮ್ಯ ಹೇಳ್ದಂಗೆ ಆ ಚೋಟಾ ದೆವ್ವ ಪ್ಲಸ್ ಹೀರೋ ಪ್ಲಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದರು ಅವ್ರ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿತ್ತು ನಿಮ್ಮೆಲ್ಲರ ಎಕ್ಸ್ಪ್ರೆಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಐ ರಿಯಲಿ ಲೈಕ್ ಇಟ್ ಮಸ್ತ್ ಹುಡುಗಿ ಬಂದಲ್ಲಿ ಐ ಫೆಲ್ಟ್ ಕೋಆರ್ಡಿನೇಷನ್ ಮಿಸ್ ಆಗಿದ್ದಕ್ಕಿಂತ ಸ್ವಲ್ಪ ಕ್ಲಮ್ಸಿ ಅಂತ ಅನ್ನಿಸ್ತು ಬಟ್ ಸೆಕೆಂಡ್ ಸಾಂಗ್ ಇದೆಯಲ್ಲ ಭೂತವಿಲ್ಲ ಪಿಶಾಚಿ ಇಲ್ಲ ಅದರಲ್ಲಿ ಫಸ್ಟ್ ಹಾಫಲ್ಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆಮೇಲೆ ಮತ್ತೆ ಒಂದು ಸ್ವಲ್ಪ ಮಿಸ್ ಆಯಿತು ಅದನ್ನು ಬಿಟ್ಟರೆ ಎಸ್ ರೆಟ್ರೋ ಸಾಂಗ್ ತೊಗೊಂಡಿದ್ದೀರಾ ಐ ಫೀಲ್ ಇನ್ನೂ ಜಾಸ್ತಿ ಮಾಡಬಹುದಿತ್ತು ಅಂತಂದ್ಬಿಟ್ಟು ಬಟ್ ಅದನ್ನು ಬಿಟ್ಟರೆ ವೆರಿ ನೈಸ್ ಪರ್ಫಾರ್ಮೆನ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಪ್ಲೀಸ್ ಸ್ಮೈಲ್ ಮೋಸ್ಟ್ ಎಪಿಸೋಡ್ ಬಾಯ್ ಸ್ಟಾರ್ಟಿಂಗ್ ಅಲ್ಲೇ ಬುದ್ದು ಭೂತದ ಪರ್ಫಾರ್ಮೆನ್ಸು ಅದಾದ್ಮೇಲೆ ಮುಖ ಈ ಥರ ಇಟ್ಕೊಂಡ್ಬಿಟ್ರೆ ಅಂತೂ ಸಖತ್ ಭಯ ಆಗೋಗುತ್ತೆ ಭಯ ಅನ್ನೋದಕ್ಕಿಂತ ಏನನ್ಬೋದು ಬೇಜಾರು ಆಗುತ್ತೆ ಭಯ ಎಲ್ಲಾದ್ರೂ ಬಂದು ಹೊಡೆದ್ಬಿಡ್ತೀರೋ ಅನ್ನೋ ಒಂಥರ ಭಯ ಆಗುತ್ತೆ ಸೊ ಪ್ಲೀಸ್ ಸ್ಮೈಲ್ ಎಸ್ ಥ್ಯಾಂಕ್ ಯು ಅನ್ವಿತಾ ಮ್ಯಾಮ್ ಎಸ್ ಹಾಯ್ ಕಿಶೋರ್ ಸರ್ ಡಿ ಡಾನ್ಸ್ ಸ್ಟುಡಿಯೋ ನಿಖುಲು ಸ್ಟಾರ್ಟ್ ಎಲ್ಇಡಿ ನಿಖುಲು ಒಂದು ವಿಜುವಲ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದಕ್ಕೆ ಅವು ಮಸ್ತ್ ಇಷ್ಟ ನಿಕ್ಲೇನ ಬೊಕ್ಕ ಅನ್ವಿತಾ ಪನ್ಲೆಕನೆ ನಿಕಲ್ನ ಕಾಸ್ಟ್ಯೂಮ್ಲ ಎಡ್ಡೆ ಶೋಕ್ ತೋಜುಂಡು ಓ ನಿಖುಲು ಶವಗಾರಡಿತ್ತಿನ ಅಲ್ಪ ಅರ್ಧ ಈರ್ ವಾಚ್ಮ್ಯಾನ್ ಆದತೆ ಸಮಥಿಂಗ್ ಲೈಕ್ ದಟ್ ಯಾ ಎಡ್ಡೆ ಕಾನ್ಸೆಪ್ಟ್ ಎಡ್ಡೆ ಇತ್ತನ್ ಬಟ್ ಎಂಕ್ ದಾದ ಪನ್ ಅವೇ ಫಸ್ಟ್ ಹಾಫ್ ನಿಕ್ಲೇನ ಒಂಚೂರು ವೀಕ್ ಆಂಡ್ ಸೆಕೆಂಡ್ ಹಾಫ್ ಒಂಚೂರು ನಿಖುಲು ಒಂಚೂರು ಗ್ರೋತ್ ಕೊರಿಯರ್ ಬಟ್ ಬೈ ದ ಎಂಡ್ ದಾದ ಡಾನ್ಸ್ ಎಂಕ್ ಅಲ್ಪ ಕಮ್ಮಿ ಪಂಡ ನಿಕ್ಲೆ ನಾವು ಇಪ್ಪ ನಿಖುಲ್ ಹಿಪ್ ಹಾಪ್ ಮಲ್ದಿತ್ತೀನಿ ಅದ ಫಸ್ಟ್ ಆಡಿಷನ್ ಓಕೆ ನಿಕ್ಲೇನ ಆ್ಯಕ್ಚುಲಿ ಫುಟೇಜ್ ನಿಕ್ಲೇಗ್ ಹಿಪ್ ಹಾಪ್ ಅಂದ್ ಮೇ ಬಿ ಅತೆ ಹಾಂ ಅಂದ್ ಸರ್ ನಿಖುಲ್ ಪೂರ ಸ್ಟೈಲ್ ಮಲ್ಪಾರ ಮಲ್ಪಾರ ಅತೆ ನಿಖುಲು ಅಂದು ದಾದ ಬೋರ್ಡ್ ಆತ ನಿಖುಲ್ ಆಯ್ನತ್ ಟ್ರೈ ಮಲ್ತಿದ್ದಾರೆ ಬಟ್ ನೆಕ್ಸ್ಟ್ ನಿಖುಲ್ ಇತ್ತ
ನೆಕ್ಸ್ಟ್ ಎಪಿಸೋಡ್ ನಿಕುಲ್ ಸೆಲೆಕ್ಟ್ ಆಂಡ ನಿಕುಲ್ ನೇರ್ದಲ ಬೆಟರ್ ಆದ ಮಲ್ಪೋಡ ಆಪುಂಡು ದಯಪಂಡ ಮೇನ್ ಥಿಂಗ್ ಕ್ಯಾರೆಕ್ಟರೈಸೇಷನ್ ಪನ ನಿಕುಲ್ ಒಂಜಿ ಕ್ಯಾರೆಕ್ಟರ್ ಪತ್ತನಾಗ ಆ ಕ್ಯಾರೆಕ್ಟರ್ ಫಸ್ಟ್ ಲಾಸ್ಟ್ ಮಟ್ಟ ಅವೇ ಕ್ಯಾರೆಕ್ಟರ್ ಡುಪ್ಪೋಡು ಒಂಚೂರ್ಲ ಪಿನ್ ಚೇಂಜ್ ಆಂಡ ಅವು ಮುಲ್ಪ ಮೈನಸ್ ಆಪುಂಡು ಒಂಜಿ ನೆನಪು ದೀವನ್ಲೆ ಪಕ್ಕ ಮೇನ್ ಫಾರ್ಮೇಷನ್ಸ್ ತಿಂಗಿ ಓಲ್ ಬೋರ್ಡ್ ಅದ ಸ್ಟನ್ಸ್ ಅಲ್ಪ ಮಾತ್ರ ಮಲ್ತಂಡೆ ಒಂದು ಎಂಕ್ ಕೆಲವು ಕಡೆ ಆಫ್ಡ್ ನಿಕ್ಕು ಸ್ಟನ್ಸ್ ಪಾಡ್ಯಾರ ಅವು ದಯಪಂಡ ಎಂಕ್ಲೆಗ್ ತೋಜೋಡು ಪಂದ್ ಅವು ಪೂರ ನಮಕ್ ಬರ್ಚಿ ಅಗತ್ಯಜಿ ನಮಕ್ ಓಲ್ ಮೇನ್ ಪಾರ್ಟ್ಗೆ ಬೋರ್ಡ್ ಆಪುಡು ಆ ಪಾರ್ಟ್ಗೆ ನಿಕ್ಕುಲು ಸ್ಟನ್ಸ್ ಇಂದಾಂಡ್ ಬೊಕ್ಕ ಆ ಬಾಲೆಲ್ಲ ಆತೆ ಬಾಲೆ ಬಾರಿ ಶೋಕ್ ಮಲ್ತದಂಡು ಓಕೆ ನನಾತ್ ನಿಕ್ಲೆಗೆ ಎಡ್ಡೆ ಸ್ಟೆಪ್ಸ್ ಎಡ್ಡೆ ಕ್ರಿಯೇಟಿವ್ ಮಲ್ಪೋಲಿ ನೆಟ್ಟು ನನಾತ್ ಎಡ್ಡೆ ಪ್ಲಾಟ್ಫಾರ್ಮ್ ಕೊಡ್ತೇವೆ ನಮ್ಮ ಟಿ ವಿದಕ್ಕೂ ಸೊ ಪ್ಲೀಸ್ ಐ ಯುಟಿಲೈಸ್ ಮಲ್ಪಲೆ ಎಡ್ಡೆ ಅಲೆ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. ಓವರ್ ಟು ಸೂರಜ್ ಸರ್. ಹಾಯ್ ಡ್ಯಾನ್ಸ್ ಸ್ಟುಡಿಯೋ. ಹಾಯ್ ಸರ್. ಕನ್ನಡ ತುಳು ತುಳುವಾರ್ಪುಂಡು ಸರ್. ಓಕೆ ಫೈನ್. ಸೊ ಎಂಕ್ ಇಡೀ ನಿಕಲ ಪರ್ಫಾರ್ಮೆನ್ಸ್ ಇಷ್ಟ ದಾದ ಪಂಡ ಸ್ಕ್ರಿಪ್ಟ್ ವರ್ಕ್ ಒಂಜಿ ಶವಗಾರದ ಮಾರ್ಚರಿ ಒಂಜಿ ಸಿಚುವೇಶನ್ ಕ್ರಿಯೇಟ್ ಮಂತದು ಅಲ್ಪ ಡೆಡ್ ಬಾಡಿ ಬತ್ತಿ ಬೊಕ್ಕ ವಾಚ್ಮ್ಯಾನ್ ಪೋಪುನು ಐದು ಬೊಕ್ಕ ಒಂಜಿ ಸ್ಟೋರಿ ಕ್ರಿಯೇಟ್ ಆದು ಐಕ್ ಒಂಜಿ ಬ್ಯಾಕ್ಗ್ರೌಂಡ್ ಸ್ಕ್ರಿಪ್ಟ್ ಮಂದ ಹಿಂಗೆ ಮಸ್ತ್ ಖುಷಿ ದಟ್ ಈಸ್ ದ ಕೊರಿಯೋಗ್ರಫರ್ ಕ್ರಿಯೇಟಿವಿಟಿ ವೆರಿ ಗುಡ್ ಆನ್ ದಟ್. ಥ್ಯಾಂಕ್ಸ್ ಸೊ ಮಚ್. ಎಂಕ್ ಅವು ಮಸ್ತ್ ಇಷ್ಟ ಆ್ಯಂಡ್ ಮಸ್ತ್ ಕ್ರಿಯೇಟಿವ್ ಆದ ಥಿಂಗ್ ಮಂದ ರೆಟ್ರೋನು ಎಂಚ ಕನೋಲಿ ಈ ಸಾಂಗ್ನ ಎಂಚ ಪ್ರೆಸೆಂಟ್ ಮನ್ಪೊಲಿ ಅಂದು ಪರ್ಟಿಕ್ಯುಲರ್ ರೆಟ್ರೋಡ್ ನಿಕ್ಲೆ ಮಸ್ತ್ ಸಾಂಗ್ಸ್ ಇತ್ತಂಡು ಬಟ್ ಎನಿವೇ ಈ ಸಾಂಗ್ ದೊತ್ತನ ಒಂಜಿ ಜಸ್ಟಿಫಿಕೇಶನ್ ಇತ್ತು ನಾವು ದಾಯ ದೊತ್ತೋನ್ಯ ಬಿಕಾಸ್ ಒಂದು ಶವಗಾರಡ್ ಆಪ್ನ ಒಂದು ಸಿಚುವೇಶನ್ ಅನ್ ವೆರಿ ಗುಡ್ ಆನ್ ದಟ್. ಹೆಂಗೆ ಕೊಡೊಂಜಿದಾದ ಇಷ್ಟ ಅನ್ಪಂಡ ದ ಎಡಿಟಿಂಗ್ ಆಫ್ ದ ಸಾಂಗ್ ಇನ್ ಬಿಟ್ವೀನ್ ಆ ಮುಸ್ತಫಾ ಪಂದ್ ಒಂಜಿ ಕ್ಯಾರೆಕ್ಟರ್ ಇಟ್ಸ್ ವೆರಿ ಫೇಮಸ್ ಬತ್ತದ ಫೋಟೋ ತೆಪ್ಪುನ ಆ್ಯಂಡ್ ಅಗೇನ್ ವಿಷ್ಣುವರ್ಧನ್ ಸರ್ನ ಒಂಜಿ ಮಿಸ್ ನಂದಿನಿ ಅವು ಪನ್ಪುನ ಅವು ಪೂರ ಒಂಜಿ ರೆಟ್ರೋಡು ಒಂಜಿ ವಿ ರೀಕಾಲ್ ದೋಸ್ ಮೂಮೆಂಟ್ಸ್ ಪನ್ಪ ಅವು ಎಂಕ್ ಮಸ್ತ್ ಖುಷನ್ ಎಂಕ್ ದಾದ ಮೂಲ ಇಂಪ್ರೂವೈಸೇಷನ್ ಬೋರ್ಡಿಗೆ ತಿನ್ಪಂಡ ವಾಟ್ ಎವರ್ ಸ್ಟೆಪ್ಸ್ ನಿಕುಲ್ ಪಾಡ್ದಾರೆ ಅವು ಫಿನಿಶ್ ಆವಂದಿಚ್ಚನ್ ಫಾರ್ ಎಕ್ಸಾಂಪಲ್ ಇನ್ 4 beats 3 counts ಆವಂದಿತ್ತು 4th one was remaining incomplete. ಒಂಜಿ ಸ್ಟೆಪ್ ಕಂಪ್ಲೀಟ್ ಆಗ್ಬೇಕು ನೆಕ್ಸ್ಟ್ ಸ್ಟೆಪ್ ಪೋಂಡ ಸಿನ್ಸ್ ಇಟ್ಸ್ ಎ ಗ್ರೂಪ್ ಕಾಂಪಿಟೇಷನ್ ಒಂಜಿ 3 ಜನ 4 ಜನ ಎಡ್ಡೆ ಮಂತದ ಪಿರೌಡ್ ಒಂಜಿ 5-6 ಜನ ಮಿಸ್ ಆನಾಗ ಇಟ್ ವಿಲ್ ಎಫೆಕ್ಟ್ ದ ಓವರ್ ಆಲ್ ಗ್ರೂಪ್. ಸೊ ಪ್ರತಿ ಒರಿಯೆಲ್ಲ ಸ್ಟೆಪ್ ಫಿನಿಶ್ ಮಂತ್ನದ ಬಗ್ಗೆ ಥಿಂಕ್ ಮನ್ಪ್ಲೆ ಆ್ಯಂಡ್ ನನಂಜದಾದ ಪಂಡ ನಿಕ್ಲೇನೆ ನಿಕುಲು ಬೇತೆ ಟೀಮ್ ದಕಲ್ನೊಟ್ಟಿ ಕಂಪೇರ್ ಮನ್ಪನಾಗ ಚಾಲೆಂಜಿಂಗ್ ಲೆವೆಲ್ಸ್ ಆಫ್ ದ ಸ್ಟೆಪ್ಸ್ ಪಂಡ ಸ್ಟೆಪ್ಸ್ ಆಕುಲ್ ದೊತ್ತೊನ್ನ ರೀತಿ ಆಕುಲ್ ಬೀಟ್ ಸ್ಟೆಪ್ ಚೇಂಜ್ ಮನ್ಪನಾಡು ಎಕ್ಸ್ಪ್ರೆಷನ್ ಆವಡು ಆಗಲ ಕಾಸ್ಟ್ಯೂಮ್ ಆವಡು ವೇ ಆಫ್ ಥಿಂಕಿಂಗ್ ಆವಡು ಒಂದು ಡೆಫಿನೆಟ್ಲಿ ಜಜ್ಮೆಂಟ್ ಪ್ಯಾರಾಮೀಟರ್ಸ್ ಇಟ್ ಪೋಪುಂಡು ಒಂದೇ ನಿಕುಲ್ ಕಂಪೇರ್ ಮಂತಂಪೋಂಡ ನಿಕುಲು ಐತ ಬಗ್ಗೆ ವರ್ಕ್ ಮಂತಡ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಆಸ್ ಎ ಗುಡ್ ಟೀಮ್. ಮೂಲಿನಿ ಮಿಸ್ಟೇಕ್ ಆತಿನ ಅವೇ ಎಂಕ್ ದಾದ ಪಂಡ ನಲ್ಲ ಚಾಲೆಂಜಿಂಗ್ ಸ್ಟೆಪ್ಸ್ ಆ್ಯಂಡ್ ಸ್ಟೆಪ್ ಫಿನಿಶಿಂಗ್ ಮೇಜರ್ಲಿ ಬೋಡಿತ್ತು. ಅದರ್ವೈಸ್ ಕಾನ್ಸೆಪ್ಟ್ ವೈಸ್ ಬ್ರಿಲಿಯಂಟ್ ಥಿಂಕಿಂಗ್ ಕ್ರಿಯೇಟಿವಿಟಿ ಸೂಪರ್ ಒಂದು ಪೂರ ಇಷ್ಟ ಅಂಡ್ ನಲ್ಲ ಒಂಚೂ ವರ್ಕ್ ಮಂದ ಡೆಫಿನೆಟ್ಲಿ ಎಲ್ಲ ಒಂಜಿ ನಿಕಲಂಕ ಇಟ್ಟು ಗೋಲ್ಡನ್ ಬಜಾರ್ ದೊತ್ತೊನ್ನ ಒಂಜಿ ಸಿಚುವೇಶನ್ ಕ್ರಿಯೇಟ್. ಓಕೆ, ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಡ್ಡ ಅವರ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ವೆಲ್, ಈಗ ಈ ವೇದಿಕೆ ಮೇಲೆ ಭೂತಾನೂ ಇಲ್ಲ ಪಿಶಾಚಿನೂ ಇಲ್ಲ, ಆದರೆ ಡೆಫಿನೆಟ್ಲಿ ಡಾನ್ಸ್ ಅಂತೂ ಇದ್ದೇ ಇದೆ. ಯಾಕಂದರೆ ಇದು ನಮ್ಮ ಟಿವಿ ಅರ್ಪಿಸುವಂತಹ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇದರ ಡಾನ್ಸ್ ವಾರಿಯರ್ ಸೀಸನ್ 3 ಬ್ರಾಟ್ ಯು ಬೈ ನಿಪಾನ್ ಪೇಂಟ್ಸ್, ಅರಿಶಿನ ಸ್ನಾನ ಹಾಗೆ ಅಮೃತ್ ನೋಣಿ. ಮುಂದಿನ ಟೀಮ್ನ ವೇದಿಕೆ ಮೇಲೆ ಕರೆಯುವಂಥ ಸಮಯ. ಅನದರ್ ರೆಟ್ರೋ ಟೀಮ್ ಕಮಿಂಗ್ ಆನ್ ಸ್ಟೇಜ್, MBDC ಪುತ್ತೂರ್. ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ವೆಲ್ಕಮ್ MBDC ಪುತ್ತೂರ್ ಆನ್ ಸ್ಟೇಜ್. ಬಂದ್ರೆ ಅಲ್ಲ, ಸೆಟಪ್ ರೆಡಿನಾ? ಓಕೆ, ಹೀರೋ ರೆಡಿನಾ? ಶಾರ್ಟ್ 1, ಸೀನ್ 1, ಆಕ್ಷನ್. ರಾಜ 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 ನನ್ನ ಗಲ್ಲಿಗೆ ನಾನೇ ಮಹಾರಾಜ. ರಾಜ ರಾಜ ಶಿವರಾಜ ಕಲ್ಲು ಮುಳ್ಳಲ್ಲಿ ಹುಟ್ಟಿ ಬಂದ ರೋಜ. ನಾನು ಹಾಡೋದು ಬೆನ್ನು ತಟ್ಟೋ ಜನರಿಗೆ, ನಾನು ಬಾಗೋದು ಅನ್ನ ಕೊಟ್ಟ ದೇವರಿಗೆ. ಕಟ್. ಹೀರೋಯಿನ್ ಅಲ್ರಪ್ಪ, ಬರೋ ಕೇಳು. ಇಲ್ಲೇ ಇದ್ದಾರೆ ಸಾರ್. ಇದೇನು ಕಾಸ್ಟ್ಯೂಮ್ ಕೊಟ್ಟಿಲ್ಲ ಇವ್ರಿಗೆ? ಕೊಟ್ಟಿದ್ದೆ ಸರ್, ಆದ್ರೆ ಹಾಕೊಳಕ್ಕೆ ರೆಡಿ ಇಲ್ಲ ಇವರು. ಅಯ್ಯೋ, ಓಕೆ ಕಳ್ಸು. ಟೀನೇಜ್ ಹುಡುಗಿಯ ಜೀನ್ಸ್ ಅಲ್ಲಿ ಕಂಡರೆ ಯಂಗೇಜ್ ಹುಡುಗರು ತಿಲ್ಲಾನ ತಿಲ್ಲಾನ. ಎಜುಕೇಶನ್
ಆಂಬಿಷನ್ ಕನ್ಫ್ಯೂಷನ್ ಇವಳೆ ಹೈವೇ ರೋಡಿಗೆ ಲೈಟು ಅದು ಮರ್ಕ್ಯೂರಿಗಿಂತ ಬ್ರೈಟು ಏನು ಸರ್ ಮೇಡಮ್ ಕೋಪ ಮಾಡ್ಕೊಂಡ್ರು? ಪರವಾಗಿಲ್ಲ ಕಣೋ, ಸೀನ್ ಚೆನ್ನಾಗೇ ಬರ್ತಿದೆ. ಕಂಟಿನ್ಯೂ. ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು ಹಿಡ್ಕೊ ನನ್ನ ಜಿಟ್ಟು ಬೇಕ 2 ತಟ್ಟು ಕಮ್ಮಿಯಾಗಿ ನಿನ್ನ ಸಿಟ್ಟು ಕೇಳು ನನ್ನ ದುಡ್ಡು ಮಾಡ್ತೀನಿ ರಟ್ಟು ಬಾಳಲಾರೆ ನಿನ್ನ ಬಿಟ್ಟು ಹೋಗಬ್ಯಾಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು ಕಟ್. ಓಕೆ, ಅದೇನೋ ಬೇಕಲ್ಲ ಇನ್ನು. ಏಯ್ ಬರಕೇಳ ಅವನ್ನ. ಯಾರನ್ನ ಸರ್? ವಿಲ್ಲನ್ನ ಬರಕ್ಕೆ. ಓ ಸರ್, ನಾನೇನು ಮಾಡಲಿ ಇನ್ನು? ಅಲ್ಲೇ ಹಿಂದೆ ಡ್ಯಾನ್ಸರ್ಸ್ ಒಟ್ಟಿಗೆ ಸೇರ್ಕೋ. ಓಕೆ, ರೆಡಿನಾ? ಆಕ್ಷನ್. ಲೈಲಾ 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 ನೀ ಮಿಲೇನಿಯಂ ಸ್ಟೈಲಾ ಲೈಲಾ 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 ಸಿಂಗಲ ರಾಣಿ ಸ್ಮೈಲಾ ಲೈಲಾ 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 ನೀ ಮಿಲೇನಿಯಂ ಸ್ಟೈಲಾ ಲೈಲಾ 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 ಸಿಂಗಲ ರಾಣಿ ಸ್ಮೈಲಾ ಮುಟ್ಟದಲ್ಲೇ ಬೊಕ್ಕುತ್ತಿರೋ ಕಣ್ಣು ಬೊಕ್ಕುತ್ತಿರೋ ಮೈ ಕೋಲು ಬಿಚ್ಚ ಮೈಲೈಲಾ ನಿನ್ನ ಸಣ್ಣ ಕಿಸ್ಸಿನಲ್ಲೇ ಸುಸು ಟ್ಯಾಂಕು ಇದೆ ಸ್ವಲ್ಪ ಲೋನು ಕೊಡೆ ಮೈಲೈಲಾ ಚೇಬಲ್ಲೇ ನೀ ಬರೆಯೋ ಆಟೋಗ್ರಾಫೆ ಮುಡಿ ಮ್ಯಾಪು ಎತ್ತಕೊಳ್ಳು. ಶಾರ್ಟ್. ಓಕೆ, ಹೀರೋ ಹೇಳು. ಸರ್ ಇಲ್ಲೇ ಇದ್ದೀನಿ ಸರ್. ಓಕೆ, ಕ್ಯಾಮರಾಮ್ಯಾನ್ ಝೂಮ್ ಹಾಕೋ ಹೀರೋಗೆ. ಆಕ್ಷನ್ ಸೀನ್ ಬರ್ತಿದೆ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೆ ಮಹಾರಾಜ, ಹಿಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ, ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ, ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ, ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ. ಕಟ್. ಸರ್ ಇಷ್ಟೇನಾ ಸಿನಿಮಾ ಅಂದರೆ? ಇಲ್ಲ ಮಗ, ನಮ್ಮ ಸಿನಿಮಾದಲ್ಲಿ ಹ್ಯಾಪಿ ಎಂಡಿಂಗ್ ಇಲ್ದಿದ್ರೆ ಹೇಗೋ? ಟಕ ಟಕ ಟಕಾಯ್ಸು, ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು ಟಕ ಟಕ ಟಕಾಯ್ಸು, ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು, ಲಗ ಲಗ ಲಗಾಯ್ಸು ಹೆಣ್ಣು ಹುಲ್ಲು ಮಣ್ಣೆಲ್ಲ, ಇನ್ನು ಹೊನ್ನು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯ್ಸು, ಓಸಿ ಸಿಕ್ರೆ ಜಮಾಯ್ಸು. ಬಿಡಿ ಕೃಷ್ಣ, ಹೇ ಗಾಡಿ ಬಿಡಿ ಕೃಷ್ಣ, ನನ್ನ ಜಾಡಿ ಬಿಡು ಕೃಷ್ಣ. ಸೂಪರ್ ಮಗ, 100 days ಕನ್ಫರ್ಮ್. ಓಕೆ, ಬ್ಯಾಕಪ್. ಪುತ್ತೂರ್ದಕ್ಲೆಗ್ ಮುತ್ತುಲು ಒಂದೊಂಜಿ ಪುದರುಂಡು ಒಂದು ಇತ್ತೆ ಈ ವೇದಿಕೆಗೆ ಬತ್ತಿನ ನಮ್ಮ ಡಾನ್ಸ್ ವಾರಿಯರ್ಸ್ದ ಪುತ್ತೂರ್ದ ಮುತ್ತುಲ್ದು ಮಾತಾದ ಒರ ಜೋರ್ದ ತಾಟಿ ಬರಡೆ MBDC ಪುತ್ತೂರು. ಥ್ಯಾಂಕ್ ಯು ವೆರಿ ಮಚ್. ಬಾರಿ ಪೊರ್ಲದೊಂಜಿ ಪರ್ಫಾರ್ಮೆನ್ಸ್ ಎಂಕ್ ದಾದನ ಒಂಜಿ ಪಿರಾವು ಮಸ್ತ್ ವರ್ಷ ದುಂಬು ಶಿವರಾಜ್ ಕುಮಾರ್ ತೂಯರ್ ಎಂಚೆತ್ತೇರಿಂದ ಬೇರೆಗ್ಲ ತೂಯರ್ ಮಿಸ್ ಆದಿತ್ತು ನಾನು ಹೊರಂಬೇರೆ ಅಂತ ಹೋಲಿ. ಆ್ಯಕ್ಚುಲಿ ಒಂಜಿ ರೆಟ್ರೋ ಶಿವರಾಜ್ ಕುಮಾರ್ ಎಲ್ಲಿ ಒಪ್ಪುನಾಗದ ಒಂಜಿ ಫೇಸ್ ಕಟ್ ಇಂಚೆನೆ ಇತ್ತನ್ ಆ್ಯಂಡ್ ಮಾತೆಲ್ಲ ನಿಕಲು ಒಂತ ರೆಟ್ರೋನೇ ಬಾರಿ ಪೊರ್ಲು ಅಂತಾರೆ. ಥ್ಯಾಂಕ್ ಯು. ಬಟ್ ಇತ್ತೆ ನಮಗೆ ಏನು ರೀತಿ ನಾಲ್ಕಲ್ನ ಕಮೆಂಟ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ಆರ್ ಜಡ್ಜಸ್. ಅನ್ವಿತಾ ಎಂಚಾಂಡ್ ಮಕ್ಕಳನ್ನ ಇಡೀ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ಯು ಆರ್ ರೈಟ್. ನಾ ಇಲ್ಲಿ ನೋಟ್ ಡೌನ್ ಕೂಡ ಮಾಡ್ಕೊಂಡಿದ್ದೀನಿ. ಅವ್ರು ಸೇಮ್ ಶಿವಣ್ಣ ಥರನೇ ಕಾಡ್ತಾ ಇದ್ದಾರೆ, ಎಸ್ಪೆಷಲಿ ಆ ಕೂದಲು ಫುಲ್ ಗುಂಗುರಾಗಿ. ಒಂದು ಒಂಜ ಕನ್ನಡದ ಶಿವಣ್ಣ, ಒಂತೆ ವರ್ಷ ಆಯ್ಬೋಕ ನಮ್ಮ ಟಿವಿದ ಶಿವಣ್ಣ. ಸಾರಿ, ನಮ್ಮ ಟಿವಿದ ಶಿವಣ್ಣ ಅಲ್ಲ ಅಂತ ಆರ್ನಲ್ಲ ಗುಂಗೂರು ಕೂಜಲ್ಲ ಆರ್ಲ ಹೆಂಗ್ ಉಪ್ಪನಾಗ ಇಂಚೆನೆ ಉಪ್ಪರ ಚಾನ್ಸಸ್ ಉಂಟು. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪರ್ಫಾರ್ಮೆನ್ಸ್. ನನಗೆ ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಇಷ್ಟ ಆಯಿತು.
ಇಫ್ ಇನ್ ಕೇಸ್ ಐಮ್ ನಾಟ್ ಐ ಡೋಂಟ್ ರಿಮೆಂಬರ್ ಯಾವ ಮೂವಿಲಿ ಅಂತ ಅಂದ್ಬಿಟ್ಟು, ಬಟ್ ಯಾವುದೊಂದು ಶಿವಣ್ಣನ ಮೂವಿಲಿ ಇದೇ ಥರ ಒಂದು ಕಾಸ್ಟ್ಯೂಮ್ ಇದೆ. ಅದು ಜಗವೇ ಒಂದು ರಣರಂಗನ ಅಥವಾ ಇನ್ನೊಂದಂತ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಶಿವಣ್ಣ ಈ ಥರ ಒಂದು ಕಾಸ್ಟ್ಯೂಮ್ ಹಾಕಿದ್ದಾರೆ. ಆಮೇಲೆ ಟಾಪ್ ಟು ಟೋ ಯು ಲುಕ್ ಲೈಕ್ ಅ ರೆಟ್ರೋ ಯುನೋ ಡ್ಯಾನ್ಸಸ್. ಆ್ಯಂಡ್ ಆ ಒಂದು ಕಾನ್ಸೆಪ್ಟ್ ನೀವೇನು ಹೇಳಿದೆಯಲ್ಲ, ಆ ಒಂದು ಏನು ಒಂದು ಸ್ಟೋರಿ ಟೆಲ್ಲಿಂಗ್ ನೀವೇನು ಹೇಳಿದೆಯಲ್ಲ, ಮೂವಿಯಲ್ಲಿ ಹಿಂಗೆಲ್ಲ ಆಗುತ್ತೆ, ಒಂದು ಹ್ಯಾಪಿ ಎಂಡಿಂಗ್ ಬೇಕು, ಒಂದು ವಿಲನ್ ಬೇಕು. ಸೊ ಎಲ್ಲ ಒಂದು ರೆಟ್ರೋ ಸಾಂಗ್ಸ್ನ ಸ್ಪೆಷಲಿ ಶಿವಣ್ಣನ ಸಾಂಗ್ ತೊಗೊಂಡು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಆ ಸ್ಟೋರಿ ಟೆಲ್ಲಿಂಗ್ನ ಹೇಳಿದ್ರಿ. ಆ್ಯಂಡ್ ಚೆನ್ನಾಗಿತ್ತು, ನಿಮ್ಮ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ನೀವೆಲ್ಲೂ ಕೂಡ ಮಿಸ್ ಹೊಡೆದಿಲ್ಲ. ಎನರ್ಜಿ ಸ್ವಲ್ಪ ಬೇಕಿತ್ತು ಅಂತ ಅನಿಸ್ತು, ಬಿಕಾಸ್ ಶಿವಣ್ಣನ ಸಾಂಗು ಅಂತಂದರೆ ನಿಮಗೆ ಗೊತ್ತು ಅವ್ರು ಇವಾಗಲೂ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಐ ರಿಲಿ ಲೈಕ್ ದ ಸಾಂಗ್ ಸೆಲೆಕ್ಷನ್ಸ್, ವೆರಿ ನೀಟ್ ಪರ್ಫಾರ್ಮೆನ್ಸ್, ವೆರಿ ಟೈಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನೋ ಒಂದು ಪಾಯಿಂಟ್ ಇತ್ತು, ಮರ್ತೋಯ್ತು, ಬಟ್ ನೆನಪಾದಾಗ ಇಬ್ಬರು ಮಾತಾಡ್ತಾ ಇಂಟ್ರಪ್ಟ್ ಮಾಡ್ತೀನಿ. ಆ್ಯಂಡ್ ಹೀರೋಯಿನ್ ಯು ಆ್ಯಕ್ಚುಲಿ ಪ್ಲೇಡ್ ಅ ವೆರಿ ಗುಡ್ ರೋಲ್. ಆ ಒಂದು ಏನು ನೋಕ್ ಜೋಕ್ ಆಗಿರ್ಬೋದು, ಆ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು, ಇಟ್ ವಾಸ್ ರಿಯಲಿ ನೈಸ್. ನಂಗೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ ನೈಸ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ಸಿ ಅಂತ ಅನಿಸ್ತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ರೈಟ್, ಸೊ ಮುಂದಿನ ಕಮೆಂಟ್ಸ್ಗೆ ಕಿಶೋರ್. ನಮಸ್ಕಾರ ಪುತ್ತೂರ್ದ ಮುತ್ತುಲೆ. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ನಿಕುಲ್ ಒಂಜಿ ಶೂಟಿಂಗ್ದ ಒಂಜಿ ಸೆಟ್ದ ಒಂಜಿ ಎಂಟೈರ್ ದಾದಾಪುರ ಉಂಡು ಆ ಒಂಜಿ ಕಾನ್ಸೆಪ್ಟ್ ನಿಕುಲ್ ಮಲ್ತಿದ್ದೀನಿ. ಇಸ್ ಇಟ್ ಅಂದತೆ? ಒಂಜಿ ಕಾನ್ಸೆಪ್ಟ್ ನಿಕುಲ್ 15 ದಿನ ಎಡ್ಡೆ ಆತನ್ ಬೊಕ್ಕ ಕಾಸ್ಟ್ಯೂಮ್ಲ ಅನ್ವಿತ ಪನ್ಲೆಕ್ಕನೆ ಶಿವ ಸರ್ ಪಾಡ್ದಿರ ಒಂಜಿ ನೆಟ್ ಒಂಜಿ ಕಾಸ್ಟ್ಯೂಮ್ ಡಾನ್ಸ್ ಆ ವಿಲನ್ ಅರಿತಾರ ಆರ್ನ ಎಂಟ್ರಿಲ ಬಾರಿ ಶೋಕ್ ಇತ್ತನ್ ವಿಲನ್ ಲೆಕ್ಕನೆ ಎಂಟ್ರಿ ಮಲ್ತದಾರಿ ಇರಂಜಿ. ಓಕೆ, ಬೊಕ್ಕ ವಿಲನ್ ಆಯ್ ಬೊಕ್ಕ ವಿಲನ್ ಹೀರೋಯಿನ್ ಒಟ್ಟಿಗೆ ನಲಿಪುನಾಗ ಹೀರೋಯಿನ್ ಎಕ್ಸ್ಪ್ರೆಷನ್ ಫುಲ್ ಚೇಂಜ್, ಫುಲ್ ಪೋಡಿಗೆ ಪೋಡಿ ಅವಲ ಒಂಜಿ ಜಸ್ಟ್ ಅಬೋರ್ಡ್ ಅವು ಆ್ಯಕ್ಚುಲಿ ಐಟ್ ಪೂರ. ಬೊಕ್ಕ ನಿಕಲ್ನ ಡಾನ್ಸಿಂಗ್ ವೈಸ್ ಪಂಡ ಕ್ಲೀನ್ ಇತ್ತು ಎಡ್ಡೆ, ಬಟ್ ನನ್ನೆಲ್ಲ ನಿಕ್ಲಿಗುಂಡು ಇಂಪ್ರೂವೈಸೇಷನ್ ಅವಲಿ ದಯಪಂಡ ಒಂದಿತ್ತೆ ಫಸ್ಟ್ ಎಪಿಸೋಡ್ ನಿಕ್ಲಿಗೆ. ಬಟ್ ನಿಕ್ಕುಲು ಐತೆ ಎಕಡ್ಲ ಪಂಡೇರು ಸೂರಜ್ ಮಸ್ತ್ ಟೀಮ್ದೊಟ್ಟಿಗೆ ಕಂಪೇರ್ ಮಲ್ಪುನಾಗ ನಿಕ್ಕುಲ್ ಕಂಪೇರ್ ಮಲ್ಪೋಡೆ ದಯಪಂಡ ನಿಕ್ಕುಲ್ ಬೆಟರ್ ಉಪ್ಪೋಡೆ ಅಕುಲ್ ಬೆಟರ್ ಉಪ್ಪೋಡು ನಿಕ್ಕುಲ್ ಡಿಸೈಡ್ ಮಲ್ಪೋಡು. ಸೊ ನಿಕ್ಕುಲು ಪೂರೆಲ್ಲ ನನ್ನಲಾತೆ ಹಾರ್ಡ್ ವರ್ಕ್ ಮಲ್ಪಲೆ ಎಡ್ಡೆಡ್ ನನಾತ್ ನಮ್ಮ ಪುತ್ತೂರ್ದ ಮಿತ್ತುಲು ನನಾತ್ ದುಂಬು ಪೋಡು ಪನ್ಪಿನ ಎನ್ನ ಆಸೆ. ಆಲ್ ದ ಬೆಸ್ಟ್ ನಿಕ್ಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿಶೋರ್. ಸೂರಜ್ ಸರ್. ಆ್ಯಂಡ್ ಐ ರಿಮೆಂಬರ್ಡ್ ವಾಟ್ ಇಟ್ ಇಸ್. ಅದೊಂದು ಫಾರ್ಮೇಷನ್ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಹಿಂಗೆ ಲೈನಲ್ಲಿ ನಿಂತ್ಕೊಂಡಿರ್ತಾರೆ, ಶಿವಣ್ಣ ಹಿಂಗೆ ಎಂಟ್ರಿ ಕೊಡ್ತಾರೆ. ಅದೊಂಥರ ನಂಗೆ ಲಿಟ್ರಲಿ ಒಂದು ಮೂವಿಯಲ್ಲಿ ಜಗವೇ ನಂಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಯಾ ಗುಡ್ ಅಷ್ಟೇ. ಥ್ಯಾಂಕ್ ಯು. ಎಸ್ ಸೂರಜ್ ಸರ್, ಕಮೆಂಟ್ಸ್ ಪ್ಲೀಸ್. ಹಾಯ್ MBDC. ಹಾಯ್ ಸರ್. ಫಸ್ಟ್ ಆಫ್ ಆಲ್ ಯಾನಿ ಕ್ರೆಡಿಟನ್ ಕೊರಿಯೋಗ್ರಾಫರ್ ಕೊರ್ಪ ನಿಕ್ಕಲ್ನ ಡಾನ್ಸ್ದ ದಾಪಂಡ ರೆಟ್ರೋ ಟೈಮ್ಡು ಒಂಜಿ ಮೂವಿ ಸಕ್ಸಸ್ಫುಲ್ ಆವಡಂಡ ಹೀರೋ ವಿಲನ್ ಹೀರೋಯಿನ್ ಹ್ಯಾಪಿ ಎಂಡಿಂಗ್ ಒಂದು ಎಂಗಲ್ ಮಾತ ಮೂವಿ ಇಡ್ತುಪ್ಪ. ಹೀರೋಗು ಹೀರೋಯಿನ್ಡ ಫಸ್ಟ್ ಕೋಪ್ ಒಪ್ಪುಂಡು ಬೊಕ ಲವ್ ಆಪುಂಡು ಒಂಜಿ ವಿಲನ್ ಉಪ್ಪೆ ಆ್ಯಂಡ್ ವಿಲನ್ ಕಿಡ್ನಾಪ್ ಮನ್ಪೆ ಆ್ಯಂಡ್ ಹೀರೋ ರಿಲೀಸ್ ಮನ್ಪೆ ಹ್ಯಾಪಿ ಎಂಡಿಂಗ್. ಸೊ ದಟ್ ಈಸ್ ದ ಫಂಡ ಆಫ್ ರೆಟ್ರೋ ಟೈಮ್ದ ಮಾತ ಮೂವೀಸ್ ಇಡು ಒಂದು ತುಯರ್ ತಿಕೊಂಡು ಆ್ಯಂಡ್ ನಿಕಲ ಕೊರಿಯೋಗ್ರಾಫರ್ ಥಾಟ್ ದ್ಯಾಟ್ ಪ್ರಾಸೆಸ್. ಆ ಥಿಂಕಿಂಗ್ ಪ್ರೊಸೆಸ್ಗೆ ಆ್ಯನ್ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಕೊರಿಯೋಗ್ರಾಫರ್. ಆ ಥಿಂಕಿಂಗ್ ಇನ್ ಪತ್ತೊಂಬತ್ತು. ಹೂ ಇಸ್ ದ ಕೊರಿಯೋಗ್ರಾಫರ್ ಆಫ್ ದಿಸ್? ಮುರಳಿ ಮಾಸ್ಟರ್. ಕ್ಯಾನ್ ಐ ಹ್ಯಾವ್ ಮುರಳಿ ಆನ್ ಸ್ಟೇಜ್ ಪ್ಲೀಸ್? ನಮಸ್ತೆ. ಗ್ರೇಟ್ ಥಾಟ್ ಪ್ರಾಸೆಸ್, ವೆರಿ ಗುಡ್, ಮಸ್ತ್ ಖುಷಿ ಆ್ಯಂಡ್ ವೆರಿ ಯುನೀಕ್ ಆದ ಪ್ರೆಸೆಂಟ್ ಮನ್ಪೆ ಟ್ರೈ ಮಂದಾರೆ ರೆಟ್ರೋನು. ಆ್ಯಂಡ್ ಹಿಂಗೆ ಮಸ್ತ್ ಇಷ್ಟ ಇಂದ ಬಂಡ ಜೂನಿಯರ್ ಶಿವರಾಜ್ ಕುಮಾರ್ ಇದನ್ನ ಪುದರ್ದದೆ ಅನೀಶ್ you'll be called as anymore junior Shivraj Kumar of Namma TV. Okay, super. Shivraj Kumar onji attitude, walking and arna hairstyle mast famous aditini and ave neer portray mandar and heroine lanchene onji heroine gu dada attitude board onji setted. She's more of attitude nautanki avu pura engtu yatiken and villain lanchene olla puddu koranda heroine nottige jabardast hoyte dance vanna all that. Yes, avu pura inga mast cushion and ರೆಟ್ರೋಡು ದಾದ ಒಂಜಿ ಸ್ಟೆಪ್ಸ್ ಎಂಕುಲು ಎಕ್ಸ್ಪೆಕ್ಟ್ ಮಂದೊಂದಿತ್ತು ಅವು ಹೆಂಗೆ ತೂಯರ ತಿಕ್ಕನ್. ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇನ್ ಕೇಸ್ ನಿಕುಲ್ ಸೆಲೆಕ್ಟ್ ಆನ ನೆಕ್ಸ್ಟ್ ರೌಂಡ್ ಪೂರ ಐ ಆಮ್ ಲುಕಿಂಗ್ ಫಾರ್ ಮೋರ್ ಚಾಲೆಂಜಿಂಗ್ ಸ್ಟೆಪ್ಸ್ ಬಿಕಾಸ್ ನಿಕುಲ್ ಆಲ್ರೆಡಿ ಆಡಿಷನ್ ಪ್ರೂವ್ ಅಂತರ್ ಯು ಆರ್ ಆನ್ ಗುಡ್ ಡಾನ್ಸರ್ ಅನ್ ಮುಲ್ಪಲ ಎಂಕುಲ್ ಡಾನ್ಸ್ ತುಯ ನನ್ನದಾದಿತ್ನಲ್ಲ ನಿಕಲ್ನ ಲೆವೆಲ್ನ ನಿಕುಲು ಏತ್ ಮ್ಯಾಕ್ಸಿಮಮ್ ಕೊನೊಪ್ಪರ್ ಚಾಲೆಂಜ್ ಲೆವೆಲ್ಗೆ ಡಾನ್ಸಸ್ ಪೂರೆಲ್ಲ ಬೈದ್ ನಕುಲ್ ಪ್ರತಿ ಟೀಮ್ಡ್ ಇರುವ ಜನ ತಕ್ಕನೆ ಮಸ್ತ್
ఇరువ టీం పడ 400 జన అండి. సో 400 జనత డాన్స్ ఎంకులు తూదుప్ప బట్ ఐట్ ప్రతి టీం ఎంచ స్టాండ్ అవుట్ ఉంటుండు, దట్ ఈస్ వెరీ ఇంపార్టెంట్. సో రెట్రోకు దిస్ ఇస్ ఓకే, గుడ్ పర్ఫార్మెన్స్, బట్ నెక్స్ట్ ఆ ఛాలెంజ్ నికులు తోతుండండి ఇన్ కేస్ సెలెక్ట్ అండి. ఓకే, ఆల్ ద బెస్ట్ టు యూ ఆల్. థ్యాంక్ యూ. ಥ್ಯಾಂಕ್ ಯು ಜಡ್ಜಸ್ ಆ್ಯಂಡ್ ಥ್ಯಾಂಕ್ ಯು MBDC ಪುತ್ತೂರ್. ನೆಕ್ಸ್ಟ್ ಎಪಿಸೋಡ್ ನಿಖಲ್ನ ಕುಡೋನ್ ಜವತಾರಡು ಶಿವರಾಜ್ ಕುಮಾರ್ ಬೇತದಾದ ಬರ್ಪೇರ ಅಂತೂಕ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬರಲಿ ಜೋರ ಚಪ್ಪಾಳೆ MBDC ಪುತ್ತೂರ್ ಇವರಿಗೆ. ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ನಿಪಾನ್ ಪೇಂಟ್ಸ್ ಹಾಗೆ ಅರಿಶಿನ ಸ್ನಾನ ವಿಸ್ಮಯ ವಾಟರ್ ಪಾರ್ಕ್ ಅವರ ಒಂದು ಸಹಕಾರ ಕೂಡ ಇದೆ. ಅದರ ಜೊತೆಗೆ ನ್ಯಾಚುರಲ್ ಮೆಡಿಕಲ್ಸ್ ಅವರ ಸಹಕಾರ ಇದೆ. ಹೇರಂಬಾ ಇಂಡಸ್ಟ್ರೀಸ್ ಆ್ಯಂಡ್ ಆಲ್ಸೋ VK ಡೆವಲಪರ್ಸ್, BA ಪ್ಲೈವುಡ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಪರ್ಫಾರ್ಮೆನ್ಸ್ ಆದಮೇಲೆ ಮುಂದಿನ ಟೀಮ್ನ ಕರಿಬೇಕಂತಾದರೆ ಸ್ವಲ್ಪ ರೆಸ್ಟ್ ಬೇಕೇ ಬೇಕು. ಯಾಕಂದರೆ ಡ್ಯಾನ್ಸ್ ಮಾಡಿದವರು ಆದ್ರೂ ನೋಡೋ ಕಣ್ಣುಗಳು ನಮಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ. ಸೊ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್, ಕಮ್ ಬ್ಯಾಕ್ ಆ್ಯಂಡ್ ವಾಚ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಇದು ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ನಮ್ಮ ನಿಪಾನ್ ಪೈಂಟ್, ಹಾಗೆಯೇ ಅರಿಶಿನ ಸ್ನಾನ, ಹಾಗೆಯೇ ಅಮೃತ್ ನೋನಿ. ಎಸ್, ಇಲ್ಲಿ ತನಕ ನಾವು ಅದ್ಭುತವಾದಂತಹ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಬರ್ತಿದ್ದೇವೆ. ಇನ್ನು ಮುಂದೆ ಏನು ಅನ್ನೋದೇ ನಮಗೆಲ್ರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್. ಒಂದಕ್ಕಿಂತ ಒಂದು ಮಿಗಿಲಾಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ತಡ ಮಾಡದೆ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಹಾಗಾಗಿ ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಂಗಿಕಾ ಮೈಸಿರಾ ಡ್ಯಾನ್ಸ್ ಟೀಮ್ ಫ್ರಮ್ ಮೂಡಬಿದ್ರೆ. ನಿಮ್ಮ ಜೋರಾದಂತಹ ಒಂದು ಸಪೋರ್ಟ್ನ ಮುಖಾಂತರ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. Will you sing with me? Say D. Say I. Say S. C. O. Disco, 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 disco. I am a disco dancer. I am a disco dancer. I am a disco dancer. जिंदगी मेरा गाना, मैं इसी का दीवाना. तो झूमो, तो नाचो और मेरे साथ नाचो. Go! नमस्ते बहनों और भाइयों, बड़े ही कम शब्दों में आपको सुनाना चाहता हूँ उस साल का लोकप्रिय गीत ये जय जय शिव शंकर, कांटा लगे न कंकर, के प्याला तेरे नाम का पिया. गिर जाऊंगी मैं, मर जाऊंगी, जो तुमने मुझे ठान लिया आशा रख दी. एक के दो, दो के चार, मुझको तो दिखते हैं. ऐसा ही होता है जब दो दिल मिलते हैं. एक के दो, दो के चार, मुझको तो दिखते हैं.
ऐसा ही होता है जब दो दिल मिलते हैं सर पे ज़मीं पाँव के नीचे है आसमां सौरभ दे सौरभ दे सौरभ दे सौरभ दे जय जय शिव शंकर कांटा लगे न कंकर के प्याला तेरे नाम का पिया गिर जाऊंगी मैं मर जाऊंगी जो तुमने मुझे ठान लिया सौरभ दी ವೆಲ್ ಒಂದೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನಾವು ಎಲ್ಲರೂ ನೋಡ್ಕೊಂಡು ಬಂದ್ವಿ. ಈಗ ಡೈರೆಕ್ಟಾಗಿ ನಮ್ಮ ಜಡ್ಜಸ್ ಹತ್ರ ಕೇಳುವ ಅವ್ರಿಗೆ ಈ ಒಂದು ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತಾ ಅಂತ. ಸೊ ಓವರ್ ಟು ಅನ್ವಿತಾ ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಅಂಗಿಕಾ, ನಮಸ್ತೆ. ಓಕೆ, ಹೇಗಿದ್ದೀರಾ? ಓಕೆ, ಸಾಂಗ್ಸ್ ವೆರಿ ನೈಸ್, ಕಾಸ್ಟ್ಯೂಮ್ ವೆರಿ ನೈಸ್, ಸ್ಪೆಷಲಿ ಬಾಯ್ಸ್ ನಿಮ್ಮ ಕಾಸ್ಟ್ಯೂಮು ಡಿಸ್ಕೋ ಡ್ಯಾನ್ಸರ್ ಥರನೇ ಇತ್ತು. ನನಗೆ ಆ ಫಸ್ಟ್ ಡಿಸ್ಕೋ ಡ್ಯಾನ್ಸರ್ ಮಾತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು, ವೆರಿ ವೆಲ್ ಕೋಆರ್ಡಿನೇಟೆಡ್ ಆ್ಯಂಡ್ ದ ಫಸ್ಟ್ ಹಾಫ್ ವಾಸ್ ಆ್ಯಕ್ಚುಲಿ ವೆರಿ ನೈಸ್. ಸೆಕೆಂಡ್ ಹಾಫಲ್ಲಿ ಎನರ್ಜಿ ಡ್ರಾಪ್ ಆಯ್ತಾ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಪಾಪ ಒಬ್ಬರಿಗೆ ಕಾಸ್ಟ್ಯೂಮ್ದು ಪ್ರಾಬ್ಲಮ್ ಕೂಡ ಆಯಿತು ಅಲ್ಲಿ. ಆ್ಯಂಡ್ ಇನ್ನೊಂದು ನನಗೆ ಮೇಜರ್ ಏನು ಅನ್ನಿಸ್ತು ಅಂತಂದರೆ ಎಬ್ರಪ್ಟ್ ಎಂಡಿಂಗ್ ಥರ ಅನ್ನಿಸ್ಬಿಡ್ತು. ಲಾಸ್ಟಿಗೆ ಟಕ್ ಅಂತ ಹೇಳಿ ಎಂಡ್ ಆಗೋಯ್ತು. ಯಾಕೆಂದರೆ ಇಟ್ ವಾಸ್ ಗೋಯಿಂಗ್ ವೆಲ್, ಸೊ ಏನೋ ಒಂದು ಎಂಡಿಂಗ್ ಕೊಟ್ಟು ಮುಗಿಸಿದ್ರೆ ಚೆನ್ನಾಗಿದ್ದಿರೋದ ಏನೋ. ಬಟ್ ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು, ಅಥವಾ ನಿಮ್ಮ ಸ್ಟೆಪ್ ವೈಸ್ ಆಗಿರ್ಬೋದು, ನಿಮ್ಮ ಡ್ಯಾನ್ಸ್ ವೈಸ್ ಆಗಿರ್ಬೋದು, ವೆಲ್ ಡನ್. ರೆಟ್ರೋ ಫೀಲ್ ಡೆಫಿನೆಟ್ಲಿ ಇದೆ, ಬಟ್ ಆ್ಯಸ್ ಐ ಆಲ್ವೇಸ್ ಸೇ ಯು ಗೈಸ್ ಕ್ಯಾನ್ ಡೂ ಇಟ್ ಬೆಟರ್. ಯಾಕಂದರೆ ನಾನು ಆಡಿಷನಲ್ಲಿ ಏನು ನೋಡಿದ್ದೀನಲ್ಲ, ನಮ್ಮ ಎಲ್ಲ ಇಡೀ ಟೀಮಲ್ಲಿ ಅಂದರೆ 20 ಪರ್ಫಾರ್ಮೆನ್ಸಸ್ ಇವಾಗ ನಾವೇನು ನೋಡ್ತಾ ಇದ್ದೀವಿ ಅಥವಾ ಇವಾಗ ಮುಂದೆ ಏನು ನೋಡ್ತೀವೋ, ಆ ಒಂದು ಆಡಿಷನಲ್ಲಿರುವಂಥ ಆ ಒಂದು ಜೋಶ್ ಆಗಿರ್ಬೋದು, ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಆಗಿರ್ಬೋದು, ನೀವೇ ಸೆಟ್ ಮಾಡಿಬಿಟ್ಟಿದ್ದೀರ. ಸೊ ನಾವಿವಾಗ ನಿಮಗೆ ಅನಿಸ್ಬೋದು ಯಾಕೆ ಹೇಳಿದನ್ನೇ ಹೇಳ್ತಾರೆ ಅಂತ ಹೇಳಿ, ಆದರೆ ನಮಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಮೆಲ್ಲರ ಕಡೆಯಿಂದ. ಬಿಕಾಸ್ ನೀವೇ ನಮಗೆ ಅಷ್ಟೊಂದೆಲ್ಲ ಹೋಪ್ಸ್ ಕೊಟ್ಟಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಯು ಗೈಸ್. ಆ್ಯಂಡ್ ಆ ಎಬ್ರಪ್ಟ್ ಎಂಡಿಂಗ್ ಏನಕ್ಕಾಯಿತು, ಲೈಕ್ ಎನಿ ಪರ್ಟಿಕ್ಯುಲರ್ ರೀಸನ್? ಇಲ್ಲ ಅಷ್ಟೇ ಇದೆ. ಅಷ್ಟೇ ಇದಿದ್ದು, ಓಕೆ. ಬಟ್ ವಿ ಆಲ್ ಫೆಲ್ಟ್ ದಟ್ ಇಟ್ ವಾಸ್ ಅನ್ ಅಬ್ರಪ್ಟ್ ಎಂಡಿಂಗ್, ಅದೊಂದು ನೋಡ್ಕೊಳ್ಳಿ. ಆ್ಯಂಡ್ ಬಟ್ ಅದರ್ ದನ್ ದ್ಯಾಟ್ ವೆರಿ ನೈಸ್. ನೆಕ್ಸ್ಟ್ ಸೆಲೆಕ್ಟ್ ಆದರೆ ಯು ನೋ ವಾಟ್ ಟು ಡೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅನ್ವಿತಾ ಮ್ಯಾಮ್. ಎಸ್, ಓವರ್ ಟು ಸೂರಜ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಅಂಗಿಕಾ, ಐಶ್ವರ್ಯ ಡ್ಯಾನ್ಸ್ ಸ್ಟುಡಿಯೋ. ಹಾಯ್ ಸರ್. ಪರ್ಫಾರ್ಮೆನ್ಸ್ ವೈಸ್ ಹೇಳಬೇಕಂದ್ರೆ ಒಂದು ತುಂಬ ಎಂಟರ್ಟೈನಿಂಗ್ ಆಗಿತ್ತು. ನಿಮ್ಮ ಸಾಂಗ್ ಸೆಲೆಕ್ಷನಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇತ್ತು ಪರ್ಫಾರ್ಮೆನ್ಸ್. ದಟ್ಸ್ ಅ ವೆರಿ ಗುಡ್. ನನಗೆ ಸಾಂಗ್ ಸೆಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ರೆಟ್ರೋ ಸಾಂಗ್ಸ್ ತುಂಬ ಒಂದು ಹಿಟ್ ಆಗಿರೋ ಸಾಂಗ್ನ ತೊಗೊಂಡಿದ್ದೀರಾ. ನನಗೆ ಏನು ಬೇಕಿತ್ತಂದರೆ ರೆಟ್ರೋ ಟೈಮಲ್ಲಿ ನೀವು ತೊಗೊಂಡಿರೋ ಸಾಂಗ್ಸ್ ಕೆಲವೊಂದು ಮೆಲೋ ಡ್ರಾಮಾ ಸಾಂಗ್ಸ್. ಇವಾಗ ನೀವು ಹೆಲೆನ್ ಅವರ ಡಾನ್ಸ್ ನೋಡಿದರೆ, ಲೈಲಾ ಮೇ ಲೈಲಾ ಈ ಥರ ಎಲ್ಲ ಪರ್ಫಾರ್ಮೆನ್ಸ್ ತೊಗೊಂಡಾಗ ಅವರ ಗ್ರೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಓಲ್ಡ್ ಈಸ್ ಗೋಲ್ಡ್ ಹೇಳಿರೋದ್ರಿಂದ ಇಲ್ಲಿ ಥೀಮ್ ನೀವು ಅಲ್ಲಿರೋ ಆ ಎಸೆನ್ಸ್ನ ತರಬೇಕು. ಅಲ್ಲಿ ಯಾವ ಥರ ಮಾಡಿದ್ರು ಸ್ವಲ್ಪನಾದರೂ, ಫುಲ್ ಒಂದು 100ಕ್ಕೆ 100 ಅಲ್ಲದಿದ್ರು 100ಕ್ಕೆ ಒಂದು 50% ಆದರೂ ಅಲ್ಲಿಂದ ನೀವು ಆ ಸ್ಟೆಪ್ಸ್ನ ಹೇಗೆ ತರಬೇಕಾಗುತ್ತೆ. ಅದು ನಿಮಗೆ ಜಸ್ಟಿಫಿಕೇಷನ್ ಓಲ್ಡ್ ಈಸ್ ಗೋಲ್ಡ್ಗೆ ಕೊಟ್ಟಾಗೆ. ಆ್ಯಂಡ್ ನನಗೆ ಲೈಲಾ ಮೇ ಲೈಲಲ್ಲಿ ಆ ಹೆಲೆನ್ ಸ್ಟೆಪ್ಸ್ ಕಾಣಲಿಕ್ಕೆ ಸಿಗಲಿಲ್ಲ. ಆ್ಯಂಡ್ ಕಮಿಂಗ್ ಟು ಜೈ ಜೈ ಶಿವಶಂಕರ್, ಇಲ್ಲಿ ತುಂಬ ಮೆಲೋಡ್ರಾಮ್, ಮೇ ಗಿರ್ ಜಾವುಂಗಿ ಮೇ ಮರ್ ಜಾವುಂಗಿ. ಇಲ್ಲಿ ನೀವು ಹೀರೋಯಿನ್ ನೋಡಿದರೆ ಬೆಟ್ಟದಲ್ಲಿ ಅವಳು ಹೀಗೆ 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 ಫಾಲ್ ಆಗ್ತೀನಿ ಅಂದರೆ ಪ್ರೀತಿಯಲ್ಲಿ ಅಷ್ಟು ಮುಳುಗೋಗಿದ್ದೀನಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಅವರು ತೋರಿಸ್ತಾರೆ. ಸೊ ನನಗೆ ಅಂಥ ಸ್ಟೆಪ್ಸ್ ಎಲ್ಲ ಕಾಣಲಿಕ್ಕೆ ಸಿಗಲಿಲ್ಲ. ಇದು ಆ್ಯಕ್ಚುಲಿ ರೆಟ್ರೋ ವಿ ಆರ್ ಲುಕಿಂಗ್ ಫಾರ್ ಫ್ರಮ್ ಯು ಆಲ್ ಆ್ಯಸ್ ಎ ಜಡ್ಜಸ್. ಅದು ಬಿಟ್ಟರೆ ಡಾನ್ಸಿಂಗ್ ವೈಸ್ ವೆರಿ ನೈಸ್ ಇತ್ತು. ನೀವು ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ದೀರಾ. ನನಗೆ ಸ್ಪೆಷಲಿ ಗರ್ಲ್ಸ್ ಎನರ್ಜಿ ತುಂಬ ಪವರ್ಫುಲ್ ಅನಿಸ್ತು ಲೈಲಾ ಮೇ ಲೈಲಲ್ಲಿ. ವೆರಿ ಗುಡ್, ದೇ ಡಿಡ್ ರಿಯಲಿ ವೆಲ್. ಇನ್ನೂ ಕೊರಿಯೋಗ್ರಫಿಯಲ್ಲಿ ಇನ್ನೂ ಕ್ರಿಯೇಟಿವಿಟಿ, ಪ್ರಾಪ್ಸ್. ಇವಾಗ ಲೈಲಾ ಮೇ ಲೈಲಾ ಸಾಂಗಲ್ಲಿ ಟಮ್ಕಿ ಈಸ್ ಒನ್ ಆಫ್ ದ ಇಂಡಿಯನ್ ಅರೇಬಿಕ್ ಸಾಂಗಲ್ಲಿ ನಾವು ಯೂಸ್ ಮಾಡ್ತೇವೆ. ಇಂಥ ಪ್ರಾಪ್ಸ್ನೆಲ್ಲ ಯೂಸ್ ಮಾಡಿದರೆ ಇನ್ನೂ ಕ್ರಿಯೇಟಿವ್ ಆಗಿ ಬಂದಿರೋ. ಡೆಫಿನೆಟ್ಲಿ ಕಾಂಪಿಟೇಷನ್ ತುಂಬ ಟಫ್ ಆಗ್ತಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕಿಶೋರ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಗೈಸ್. ಹಾಯ್. ಫಸ್ಟ್ ಆಫ್ ಆಲ್ ನಿಮ್ಮದು ರೂಟೀನ್ ಚೆನ್ನಾಗಿತ್ತು, ಏನು ಮಾಡಿದ್ದೀರಲ್ವಾ. ಬಟ್ ನನಗೆ ಹಾಗೆ ಅನಿಸ್ತು, ಈ ಕಾಂಪಿಟೇಷನ್ಗೆ ಇದೆಯಲ್ಲ, ಕಾಂಪಿಟೇಷನ್ ಇಸ್ ಸಮಥಿಂಗ್ ಎಲ್ಸ್. ನಿಮ್ಮ ಕೊರಿಯೋಗ್ರಾಫರ್ ಯಾರು ಇದರಲ್ಲಿ? ಕೊರಿಯೋಗ್ರಾಫರ್ ರೋಷನ್. ನೀವು ಇನ್ನೂ ಸಹ ರೋಷನ್ ಹತ್ರ ಹೇಳ್ಬೇಕು, ನೀವು ಇನ್ನೂ ಸಹ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು. ರೋಷನ್ ಮತ್ತು ಸುಕೇಶ್. ಓಕೆ. ಫಸ್ಟ್ ಆಫ್ ಆಲ್ ಗರ್ಲ್ಸ್, ನಿಮ್ಮದು ಎಂಟ್ರಿ ಬಂತಲ್ಲ, ಪವರ್ಫುಲ್ ಆಗಿತ್ತು. ನೀವೊಂದು ಯಾವಾಗ ಎಂಟ್ರಿ ತಗೊಂಡ್ರಲ್ವ, ಅದು ಪವರ್ಫುಲ್ ಆಗಿತ್ತು. ಆಲ್ ದ ಗರ್ಲ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ದ್ಯಾಟ್. ಆ್ಯಂಡ್ ಬಾಯ್ಸ್, ನೀವು ಇನ್ನೂ ಸಹ ಏನೋ ಆ ಫೀಲ್ ನನಗೆ ಇಲ್ಲಿಗೆ ಟಚ್ ಆಗಿಲ್ಲ. ಬಟ್ ರೆಟ್ರೋ ಇದು ಓಲ್ಡ್ ಇಸ್ ಗೋಲ್ಡ್ ಕೊಟ್ಟಿರೋದ್ರಿಂದ ಓಕೆ. ಬಟ್ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಏನು ಮಾಡಬೇಕು ಅಂತೇಳಿ. ನಿಮ್ಮ ಕೊರಿಯೋಗ್ರಾಫರ್ ಹತ್ರ ಹೇಳ್ಬೇಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ನೌ ಆ್ಯಂಡ್ ಗುಡ್ ಲಕ್. ಟೇಕ್ ಕೇರ್. ಥ್ಯಾಂಕ್ ಯು ಜಡ್ಜಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ವೆಲ್, ಇವತ್ತು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬಂದ್ವಿ. ಇನ್ನು ಮುಂದಿನ ದಿನ ಏನಿದೆ, ನಾಳೆಯ ದಿನ ಯಾವೆಲ್ಲ ರೀತಿಯ ಪರ್ಫಾರ್ಮೆನ್ಸ್ ಬರ್ತದೆ ಅಂತ ನಾವೆಲ್ಲರೂ ಕೂಡ ಕಾದು ಕೂತ್ಕೊಳ್ಬೇಕು. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. This program is brought to you by Ampere Electric Scooter, powered by Shashi Soap, Shashi Dalli Koleya Matelli, Amrit Noni ಮತ್ತು Nippon Paint, co-sponsored by